ಹಲೋ ಎವ್ರಿವನ್, ಇನ್ನು ನಾನು ಚಿಕನ್ ಗ್ರೇವಿ ಮಂತಂದ್ರೆ ಎಂಚ ಮನ್ಪುನ ಇಂದು ತೋಚವೆ. ಚಿಕನ್ 1/2 kg ತಂದೆ. ತಾರೆ ಒಂಜಿ ತಾರೆ ಪಡ್ದೆ, ಒಂಜಿ ತಾರೆ, ಒಂದು ತೆಂಗಿನಕಾಯಿ, ಬ್ಯಾಡಗಿ ಮೆಣಸು ಮತ್ತು 2 ಉಂಟೆ ಮೆಣಸಿದೆ. ಇದು ಧನಿಯಾ ಸ್ವಲ್ಪ, ಜೀರಿಗೆ, ಮೆಂತೆ ಸ್ವಲ್ಪ, ಕರಿಬೇವು ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಹುಳಿ ಹುಣಸೆಹಣ್ಣು. ಗ್ರೇವಿಗೆ ಚೂರು ಕರಿಬೇವು ಫ್ರೈ ಮಾಡ್ತಾರೆ, ಒಂದು ಚೂರು ಮೆಂತೆ, ಜೀರಿಗೆ, ಧನಿಯಾ, ಹುಣಸೆ ಪುಳಿ, ಒಂಜಿ ಈರುಳ್ಳಿ, ಎಳ್ಳಿಯ ಗಾತ್ರದ ಒಂಜಿ ಈರುಳ್ಳಿ. నేను ಎಂಚ ಫ್ರೈ ಮಾಡ್ತೀನಿ. ಸ್ಟವ್ ಆನ್ ಮಾಡಿದ್ದೀನಿ, ಬಾಣಲೆ ತಿತ್ತೆ, ಮತ್ತೆ ಕರಿಬೇವು, ಈರುಳ್ಳಿ, ಧನಿಯಾ, ಜೀರಿಗೆ, ಮೆಂತೆ ಪೂರೆಲ್ಲ ಶೋ ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ಕರಿಬೇವು, ನೀರುಳ್ಳಿ, ಧನಿಯಾ, ಜೀರಿಗೆ, ಚೂರು ಮೆಂತೆ, ಹುಣಸೆಹಣ್ಣು ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಹಾಕೋದು ಬೇಡ, ಯಾಕೆಂದರೆ ಚಿಕನಲ್ಲಿ ಆಲ್ರೆಡಿ ಆಯಿಲ್ ಬಿಡ್ತದೆ ಬೇಯಿಸುವಾಗ. ನೆಂಚು ಕೂಡ ಫ್ರೈ ಮಾಡಿಕೊಡಿ. ರೆಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದ ಹೆಚ್ಚಿನ ಮಕ್ಕಳಿಗೆ ತುಳ್ಬೇಕು ಖುಷಿ. ನಮ್ಮ ಮ್ಯಾಂಗ್ಳೂರ್ದಾಗ ಮಾತ್ರ ಬೊಕ್ಕ ಬ್ಯಾಂಗ್ಳೂರ್ದಾಗ ಕೂಡ ತೋಡೋಣ ಗೊತ್ತಾಗ್ಬೋದು. ಅಕ್ಕನ ಸ್ಟೈಲೇ ಬೇತೆ ಬ್ಯಾಂಗ್ಳೂರ್ದ ಗ್ರೇವಿ ಮಾಡ್ಕ ಬೇಪಂಡ. ನಾನು ಒಂದು 15 years ಬ್ಯಾಂಗ್ಳೂರ್ ಇದ್ದೆ. ನಮ್ಮ ಲೆಕ್ಕ ಇಂಚ ಮನ್ಕುತ್ತದೆ ಮತ್ತೆ ಪೂರ ಸಾಂಬಾರು ಪುಡಿ ಮಂತದ್ದು ಇರ್ಬೇಕು ತುರುಕ್ಕೆ ಫ್ರೈ ಪೂರ ಮಂಕುತ್ತದೆ. ನಮ್ಮ ಅಪ್ಪಗಪ್ಪಗನೆ ಸಾಂಬಾರು ಮಂತ್ನಾಗ ಫ್ರೈ ಮಾಡ್ಕೊ ಹಾಕಲು ಸಾಂಬಾರು ಪುಡಿ ಮಂತದ್ದು ಇರ್ಬೇಕು ಫಸ್ಟ್. ಇತ್ತೇನ ಬ್ಯಾಡಿಗೆ ಮಂಚು ಫ್ರೈ ಮಾಡ್ತಾರೆ. ಅಂದರೆ ಕುಂಟೆ ಮುಂಚೆ ಪನ್ನೊಂದು ಎಕ್ಕಡ ತೂಯರ್ದಕ್ಕೆ ಜವಾಡಿಕ್ಕೆ ಬೋದಿರ್ತಾನೆ. ಅಂದರೆ ಇದಕ್ಕೆ ಕುಂಟೆ ಮೆಣಸು ಅಂತ ಹೇಳ್ತಾರೆ. ಇದೆರಡು ಹಾಕ್ಬೇಕು. ಬಾಣಲೆ ಬೇಕು, ಯಾಕಂದರೆ ತಾರೆ ಪಂಚತೆ ತಾರೆ ಏನು ಚೂರು ಫ್ರೈ ಮಾಡ್ಪುಗ. ಚೂರು ಫ್ರೈ ಮಾಡ್ಪುಗ. ಚೂರು ಅರಶಿನ ಪಾಡು, ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಹಾಕೋದು ಬೇಡ. ಆಮೇಲೆ ಅರಶಿನ ಹಾಕ್ಬೇಕು ಸ್ವಲ್ಪ, ಚೂರು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ತೀನಿ. ಇದು ಇಷ್ಟು ಸಾಕು ಫ್ರೈ. ಯಾರನ್ನು ಫ್ರೈ ಮಾಡ್ತೀನಿ ನಾನು. ಚೂರು ಆಗಬೇಕು ಫ್ರೈ ಮಾಡ್ತೀನಿ. ಯಾರು ಫ್ರೈ ಮಾಡಿ ಗ್ರೇವಿಗೆ ಒಂದು ಕೊಕೊನಟ್ ಆಯಿಲ್, ಎಂಕಿನ ಇಲ್ಲದಾನೆ ಕೊಕೊನಟ್, ತೆಂಗಿನಕಾಯಿ ಆಯ್ತಾ ಆಯಿಲ್ ಬೆಕ್ಕೊಂಡು ಚಾಪ್ ಮಾಡಬೇಕು.
ಸ್ವಲ್ಪ ಫ್ರೈ ಮಾಡ್ತೀವಿ. ಈರುಳ್ಳಿ ಮತ್ತು ಕರಿಬೇವು, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡೋದು. ಆಮೇಲೆ ಹಾಫ್ kg ಚಿಕನ್ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಸ್ವಲ್ಪ ಅರಶಿನ, ಮಂಜಲ್ ಪೌಡರ್ ಮತ್ತು ಚೂರು ಉಪ್ಪು ಪಡೋಲ್ಲ. ಅದಕ್ಕೆ ಅರಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಚಿಕನನ್ನು. ಒಂದು ಬೇಡ ಒಂದು ಗ್ರೈಂಡ್ ಮಂತ್ ಬರ್ತದೆ, ಯಾಕಡೆ ಫ್ರೈ ಮಾಡ್ತೇನೆ. ಯಾಕಡೆ ಚಿಕನ್ ಬೇಯಿಸಿದ್ರೆ ಫ್ರೈ ಒಂದು ಬೇಯೋನೊಂದು ಸೋಪು ಬೇಯ್ದನ್ನು ಕಡೆ ದಿನ ಮಸಾಲೆ ಪಡೋದಿಲ್ಲ. ಆವಾಗ ನಾನು ಫ್ರೈ ಮಾಡಿದ್ದು ಎಲ್ಲ ಮಸಾಲೆ ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಬೇಕಂದ್ರೆ ದಪ್ಪ ಆಗಬಾರ್ದು. ಇದು ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ಶಾವಿಗೆ, ಸೇಮೆದಡ್ಯ ಮತ್ತು ಇಡ್ಲಿ ಎಲ್ಲಕ್ಕೆ ಇಷ್ಟ ಆಗ್ತದೆ. ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರ್ತದೆ. ಮತ್ತು ಪುಂಡಿಗೆ ಕುಚ್ಚಲಕ್ಕಿ ಪುಂಡಿ ಮಾಡ್ತೀವಲ್ಲ ನಾವು, ಅದಕ್ಕೆ. ಮತ್ತು ಸೇಮೆದ ಮುಡನೆ ಮಂತದ ನೆಂಚಂದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಪಾರ್ದೆ ತೂಲೆನಿಕ್ಕಲ್ಲ ಒಂದು ಗ್ರೇವಿ ಬಾರಿ ಶೋಕಪ್ಪನಿ ಆನ್ ಮಂತಿಲ್ಲ ಕನೆ ಮಂತಲೆ ನಿಕ್ಲೆ ಇದು ಶೋಕುಡು ಕೊದಿಯೋಡು ಮಸಾಲೆ ಕೊದಿ ಬೊಕ್ಕೆ ಅಂತ ತೋಚದ ನಿಕ್ಲಿಗೆ ಯಾನೇನು ಕಾಳು ಇಡ್ಲಿ ಮಂತದ ದಯಪಂಡ ತೋಟ ಮೆಡಿಸನ್ ಬಿಡೊಂದುಂಡು ಸ್ಪ್ರೇ ಮಂತೊಂದುಲ್ಲ ಮೆಡಿಸನ್ ಐತೆಲ್ಲ ವೀಡಿಯೋ ಪಾಡುವೆ ಒಟ್ಟಿಗೆ ಅಂಚ ದೊಡ್ಡ ಮಸ್ತ್ ಬೇರೆ ದಕ್ಕಲೆ ಒಂಚೂರು ಗ್ರೇವಿ ಜಾಸ್ತಿ ಮಂತದೆ ಕಾಳು ಇಡ್ಲಿ ಮಂತದೆ. ಉಪ್ಪು ಪಾಡೊಂದಲ್ಲ ನಿಕ್ಲಿಗೆ ಏತು ರುಚಿಗೆ ಕೊಡು ಆತು ಪಾಡ್ರಿ ಶೋ ಕುಟ್ಕೋದಿಯಾಡು ಚೆನ್ನಾಗಿ ಕುದಿಬೇಕು ಮಸಾಲೆ. ಯಾನ್ ಮಂತಿನ ರೆಸಿಪಿ ನಿಕ್ಲೆ ಲೈಕ್ ಕಾಂಡ ಸಬ್ಸ್ಕ್ರೈಬ್ ಆಲೆ ನನ್ನ ಚಾನಲ್ಗೆ. ಥ್ಯಾಂಕ್ ಯು.